ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್, ಆರ್ ಡೈಲಿ ಬ್ರೆಡ್, ಆರ್ ಡೈಲಿ ಫುಡ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೆಯೇ ನಾರನ್ಸ್, ಆರ್ ಡೈಲಿ ಬ್ರೆಡ್ ಅಂಡ್ ಆರ್ ಡೈಲಿ ಫುಡ್. ಸೊ ಅಡುಗೆ ಕೂಡ ಒಂದು ಪಾಠಶಾಲೆ. ಈ ಪಾಠಶಾಲೆಯಲ್ಲಿ ಇದು ಪಾಠಶಾಲೆಯೂ ಹೌದು, ಹಾಗೆಯೇ ಪಾಕಶಾಲೆಯೂ ಹೌದು. ಹಾಗೆಯೇ ಈ ಒಂದು ಪಾಕಶಾಲೆ ಅಥವಾ ಪಾಠಶಾಲೆಯಲ್ಲಿ ಪ್ರತಿನಿತ್ಯವೂ ವಿಭಿನ್ನ ರೀತಿಯಾದಂಥ ನಾವು ಅಡುಗೆಯನ್ನು ಹೇಳ್ಕೊಡ್ತಾ ಇದ್ದೀವಿ ಈ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮದಲ್ಲಿ. ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮ ಪಾಕಶಾಲೆ, ನಮ್ಮ ಪಾಠಶಾಲೆಯಲ್ಲಿ ಯಾವ ಒಂದು ಕ್ಲಾಸನ್ನು ಕೊಡ್ತಾರೆ ಅಂತ ನೋಡಬೇಕು. ಇವತ್ತಿನ ನಮ್ಮ ಅತಿಥಿ ಶ್ರೀಮತಿ ಗೀತಾ ಅವರಿಂದ ಇವನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ನಮ್ಮ ರುಚಿ ಪಾಕಶಾಲೆ ಅಥವಾ ಪಾಠಶಾಲೆಗೆ ನಿಮಗೆ ಸ್ವಾಗತ. ಎಸ್ ಮೇಡಮ್, ಸೊ ಎಕ್ಸಾಮ್ಸ್ ಎಲ್ಲ ಆಗ್ತಾ ಮುಗಿತಾ ಬಂತ? ಮುಗೀತು. ಸರಿ, ಹಾಗಾದ್ರೆ ಇವತ್ತು ನಮಗೆ ಯಾವ ಅಡುಗೆಯನ್ನ ಹೇಳ್ಕೊಡ್ತಾ ಇದ್ರಿ? ಅಲ್ಲಿ ಫ್ರೀ ಆಯ್ತು, ಇಲ್ಲಿ ಇನ್ನೂ ಹಾಗೆ ಬಿಸಿ. ಯಾವ ಅಡುಗೆ ಹೇಳ್ಕೊಡ್ತಿದ್ದೀರಿ ಇವತ್ತು? ಈಗ ಸಮ್ಮರ್ ಸೀಸನ್ ಅಲ್ಲ, ಒಂದು ತಂಪಾಗುವಂಥದ್ದೊಂದು ರಾಗಿ ಲಡ್ಡು, ಒಂದು ನೆಲ್ಲಿಕಾಯಿ ಜ್ಯೂಸ್ ಮಾಡುವ. ನೆಲ್ಲಿಕಾಯಿಂದ? ಓ ಓಕೆ. ಬೆಟ್ಟದ ನೆಲ್ಲಿಕಾಯ? ಬೆಟ್ಟದ ನೆಲ್ಲಿಕಾಯಿ ತುಂಬಾ ಒಳ್ಳೇದು, ಕೂದಲಿಗೂ ಕೂಡ ತುಂಬಾ ಸೊಂಪಾಗಿ ಬೆಳೆಯೋದಕ್ಕೆ ಅದು ಕೂಡ ಅನುಕೂಲ ಆಗುತ್ತೆ. ಸರಿ, ಹಾಗಾದ್ರೆ ಕಿಚನ್ಗೆ ಹೋಗೋಣ ಬನ್ನಿ. ಎಸ್ ಮೇಡಮ್, ಸೊ ಫಸ್ಟ್ ನಮ್ಗೀಗ ಜ್ಯೂಸ್ ಲಡ್ಡುವಾ? ಲಡ್ಡು ಮಾಡುವ. ಲಡ್ಡು, ಸರಿ. ಸೊ ಜ್ಯೂಸ್ ಮಾಡಿದ ಕೂಡಲೇ ಇಮಿಡಿಯೇಟ್ ಕುಡಿಬೇಕಲ್ಲ, ಅವಾಗಲೇ ಖುಷಿ ಅನ್ಸೋದು. ಎಸ್ ಮೇಡಮ್, ಹೇಗೆ ಸ್ಟಾರ್ಟ್ ಮಾಡುವ? ಈಗ ರಾಗಿ ಹಿಟ್ಟನ್ನು ಹುರ್ಕೊಳ್ಬೇಕು. ನಂಗೊಂದು ಕಡಾಯಿ ಬೇಕು. ಇದಕ್ಕೇನು ಹಾಕ್ಕೊಳ್ಬೇಕಿದೆಯಾ? ಈಗ ತುಪ್ಪ ಹಾಕುವ. ಅಲ್ಲೇ ಸ್ಪೂನ್ ಸ್ವಲ್ಪ ತುಪ್ಪ ಹಾಕಿ ಫಸ್ಟ್ ಡ್ರೈ ಫ್ರೂಟ್ಸನ್ನು ಹುರ್ಕೊಳ್ಳುವ. ಇದನ್ನು ಹುರಿಯುವಾಗ ಸ್ವಲ್ಪ ಫ್ಲೇಮ್ ಕಮ್ಮಿಯಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ಡನ್. ಓಕೆ. ಸೊ ಯೂಶಲಿ ರಾಗಿ ಎಲ್ಲ ಉಂಡೆ ಮಾಡಬೇಕು ಅಂದರೆ ಅದು ತುಂಬ ಸಾಫ್ಟ್ ಬರಲ್ವಾ? ಇಲ್ಲ, ಇದಕ್ಕೆ ನಾವು ನೀರು ಮುಟ್ಸೋದೇ ಇಲ್ಲ ಇವಾಗ. ನೀರು ಮುಟ್ಸ್ಕೊಳ್ಳೋ ಹಾಗಿಲ್ಲ ಹಾಗೆ. ಸೊ ಎಕ್ಸಾಮ್ಸ್ ಟೈಮಲ್ಲಿ ಯೂಶಲಿ ಮಕ್ಕಳಿಗೆ ಪ್ರೆಷರ್ ಇರುತ್ತೆ. ಟೀಚರ್ಸ್ಗೆ ಹೇಗೆ ಪ್ರೆಷರ್ ಏನಾದರೂ ಇರುತ್ತೆ? ಸ್ವಲ್ಪ ಸಬ್ಜೆಕ್ಟ್ ಟೀಚರ್ಸಿಗೆ ಪ್ರೆಷರ್ ಇರುತ್ತೆ, ಪೇಪರ್ ಹೇಗುಂಟು, ಮಕ್ಕಳು ಹೇಗೆ ಮಾಡ್ತಾರ ಅಂತ ಹೇಳಿ. ಮತ್ತೆ ನಮ್ಮ ಸಬ್ಜೆಕ್ಟ್ನವ್ರಿಗೆ ಏನಿರಲ್ಲ, ಲೈಟ್ ಸಬ್ಜೆಕ್ಟ್ನವ್ರಿಗೆ. ಹಾಗಾದ್ರೆ ಟೀಚರ್ಸ್ಗೂ ಕೂಡ ಸ್ವಲ್ಪ ಪ್ರೆಷರ್ ಇರುತ್ತೆ. ಅಂದ್ರೆ ಅವರು ವರ್ಷ ಇಡೀ ಕಲಿಸಿದ್ದು ಈ ಒಂದು ಲಾಸ್ಟ್ ಒಂದು ಎಕ್ಸಾಮ್ ಅಲ್ಲಿ ಎಲ್ಲ ಡಿಪೆಂಡ್ ಆಗುತ್ತೆ ಅಂತ ಹೇಳಿ. ಸೊ ಮಕ್ಕಳು ಎಲ್ಲ ರೀತಿಯಲ್ಲಿ ಉತ್ತೀರ್ಣರಾದ್ರೆ ಟೀಚರ್ಸ್ಗೂ ಕೂಡ ಪ್ರಶಂಸೆ ಅಲ್ವಾ? ಸೊ ಮಕ್ಕಳೆಲ್ಲ ಅನ್ಕೊಳ್ಬಹುದು ನಮ್ದೇ ಟೀಚರ್ಸ್ಗೆ ಏನು ಎಲ್ಲ ಕಲ್ಸ ಆಯ್ತು, ಅವ್ರು ಆರಾಮಾಗಿದ್ದಾರೆ. ಹಾಗೆ ಹೇಳೋ ಮಕ್ಕಳಿದ್ದಾರೆ, ಚಾನ್ಸ್ ಟೀಚರ್ ನಿಮ್ಗೆ ಓದ್ಲಿಕ್ಕಿಲ್ಲ ಅಂತ ಹೇಳ್ತಾರೆ. ಸೊ ಅದೇ ಆ ವೃತ್ತಿ ಮಾಡೋರ ಹತ್ರವೇ ಕೇಳಬೇಕು ಅಲ್ಲ? ಇದನ್ನು ಚೂರು ಕಲರ್ ಬಂದ ಕೂಡಲೇ ಇದನ್ನು ಹಾಕೊಳ್ಳುವ. ಸರಿ, ಅಲ್ಲಿ ಇಡಿ. ಈಗ ಅದೇ ತುಪ್ಪದಲ್ಲಿ ಸ್ವಲ್ಪ
ಕೊಬ್ಬರಿ ಹುರ್ಕೊಳ್ಳುವ. ಇದು ಒಣ ಕೊಬ್ಬರಿ ಹಾಕ್ತಾ ಇದ್ದೀನಿ ನಾನಿಲ್ಲಿ. ಹಸಿ ತೆಂಗಿನಕಾಯಿನೂ ಹೀಗೆ ಫ್ರೈ ಮಾಡಿ ಹಾಕ್ಬೋದು. ಅದನ್ನು ಚೆನ್ನಾಗಿ ಫ್ರೈ ಆದ ನಂತರ ಉಂಟಲ್ಲ ಒಣ ಕೊಬ್ಬರಿ ಥರನೇ ಬರ್ತದೆ. ಇದಕ್ಕೆ ಬರೀ ಗೋಡಂಬಿ ಮಾತ್ರವಾ ಬೇರೆ ಎಲ್ಲ ಬೇರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬೋದು. ದ್ರಾಕ್ಷಿ ಒಂದು ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಅದು ಸ್ವಲ್ಪ ಹುಳಿ ಅಂಶ ಇರುತ್ತಲ್ಲ, ಅದು ಫ್ರೈ ಆದ್ಮೇಲೆ ಮತ್ತೊಂದು ಸ್ವಲ್ಪ ನೀರು ಬಿಟ್ಕೊಳ್ತದೆ. ನಾವು ಉಂಡೆ ಕಟ್ಟಿದ್ಮೇಲೆ ತುಂಬಾ ದಿನ ಇದು ಹೊರಗೇನೆ ಇಡ್ಬೋದು. ಬಾಕಿ ಡ್ರೈ ಫ್ರೂಟ್ಸ್ ಹಾಕಿದ್ರೆ ಹೊರಗಡೆ ಇಟ್ಕೊಳ್ಬಹುದು, ಅದು ಹಾಕಿದ್ರೆ ಸ್ವಲ್ಪ ಆಗೋದಿಲ್ಲ. ಸೊ ನಿಮ್ಮ ಸಬ್ಜೆಕ್ಟ್ ಇದು ಒಂದು ಎಕ್ಸಾಮ್ ಅನ್ನ ನೀವು ಮೊದಲೇ ಕೊಟ್ಟು ಮುಗಿಸಿರ್ತೀರಾ? ಇಲ್ಲ, ಅವ್ರು ಮಾಡ್ತಾರಲ್ಲ ಆಕ್ಟಿವಿಟೀಸ್ ಪ್ರಾಜೆಕ್ಟ್ಸ್ ಎಲ್ಲ ಕೊಡ್ಲಿಕ್ಕೆ ಉಂಟು ನಮಗೆ. ಅವ್ರದ್ದು ಅದು ಗ್ರೂಪ್ ವೈಸ್ ಗ್ರೇಡ್ ಕೊಡ್ಲಿಕ್ಕೆ ಉಂಟು, ಇಂಡಿವಿಜುವಲ್ ಗ್ರೇಡನ್ನು ಕೊಡ್ಲಿಕ್ಕೆ ಉಂಟು. ಈಗ ಇದು ಸಾಕು. ಗ್ರೂಪ್ ವೈಸ್ ಕೂಡ ಇದೆ? ಗ್ರೂಪ್ ವೈಸ್ ಕೂಡ ಉಂಟು. ಈಗ ನಾವಿದು ಹಿಟ್ಟು ಹುರಿಲಿಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ವಾ. ಇದು ಇದರಲ್ಲೇ ಇದು ಬರಬೇಕು, ಉಂಡೆ ಕಟ್ಲಿಕ್ಕೆ ಬರಬೇಕು. ಹಾಗೆ ಇದನ್ನು ಕೂಡ ನಾವು ಸಿಮ್ಮಲ್ಲಿ ಇಟ್ಕೊಂಡೆ ಫ್ರೈ ಮಾಡುವ. ಮತ್ತು ಇದು ಫ್ರೈ ಆದ ನಂತರ ಉಂಟಲ್ಲ ಅಂಟೇನು ಬರೋದಿಲ್ಲ, ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ, ಕ್ರಿಸ್ಪಿನೆಸ್ ಕೂಡ ಇರ್ತದೆ. ಇನ್ನೊಂದು ರಾಗಿ ಹುರಿ ಹಿಟ್ಟು ಅಂತ ಬರುತ್ತೆ, ಅದರಿಂದ ಮಾಡೋಕ್ಕಾಗತ್ತಾ? ರಾಗಿ ಹುರಿ ಹಿಟ್ಟು ಅಂದರೆ ಅದು ಮೊಳಕೆ ಬರಿಸಿ ಒಣಗಿಸಿ ಬಟ್ಟೆ ಮೇಲೆ ಒಣಗಿಸಿ ಮತ್ತೆ ಪುಡಿ ಮಾಡಿ ಮಾಡ್ತಾರೆ. ಇದು ಡೈರೆಕ್ಟ್ ನಾವಿದು ಒಂದು ಒಳ್ಳೆ ಕ್ವಾಲಿಟಿ ಹಿಟ್ಟು ತಗೊಂಡ್ರೆ ಉಂಟಲ್ಲ, ನಮ್ಗೆ ಪ್ರಮೇಯ ಎಲ್ಲ ಬರಲ್ಲ, ಸೋಸದು ಅದೆಲ್ಲ ಡೈರೆಕ್ಟ್ ಮಾಡ್ಕೊಳ್ಬೋದು. ರಾಗಿ ಹುರಿ ಹಿಟ್ಟು ಅಂದ್ರೆ ಮೊಳಕೆ ಬರ್ಸಿದ್ದು. ಓಕೆ ಓಕೆ. ಅದು ಮಕ್ಕಳಿಗೆಲ್ಲ ಫುಡ್ ಎಲ್ಲ ಮನೆಯಲ್ಲೇ ಮಾಡ್ತಾರಲ್ಲ, ಅದಕ್ಕೆಲ್ಲ ಯೂಸ್ ಮಾಡ್ತಾರೆ ಅದು ಹುರಿ ಹಿಟ್ಟು ಅಂತ ಹೇಳಿ. ಅದರಲ್ಲೂ ಲಡ್ಡು ಮಾಡ್ಬೋದು, ಮಾಡಬಾರ್ದು ಅಂತ ಏನಿಲ್ಲ. ಮೊಳಕೆ ಬರ್ಸಿದ್ದು ಇಲ್ದಿದ್ರು ಒಳ್ಳೇದಲ್ವಾ? ಸೊ ಹಾಗಾಗಿ ಅದರದ್ದು ಕೂಡ ಮಾಡ್ಕೊಂಡ್ರೆ ಇನ್ನೂ ಆರೋಗ್ಯಕರವಾಗಿರುತ್ತೆ, ಜಾಸ್ತಿ ಈ ಸೀಸನ್ ಅಲ್ಲಿ ಸೊಪ್ಪಿನ ಸಾರು ಮುದ್ದೆ ಇದ್ರೆ ತುಂಬಾ ಒಳ್ಳೇದು. ಆ ತೆಳುವು ಸಾರು, ಬಸ್ಸಾರು ಮಾಡ್ಕೊಂಡು ರಾಗಿ ಮುದ್ದೆ ಬಸ್ಸಾರು ಎಲ್ಲ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಮಾಡ್ಲಿಕ್ಕೆ ಗೊತ್ತಿರ್ಬೇಕು. ರಾಗಿ ಮುದ್ದೆ ಎಲ್ಲ, ರಾಗಿ ಮುದ್ದೆ ಮಾಡೋದೊಂದು ಬಹಳ ಕಷ್ಟ, ನೋಡೋದಕ್ಕೆ ಗುಂಡಕ್ಕೆ ಹಾಗೆ ಇರುತ್ತೆ, ಬಟ್ ಅದನ್ನ ಟೈಮ್ ತಗೊಳುತ್ತೆ ಬೇಯಲಿಕ್ಕೆ. ಆದ್ರೆ ಈಗೊಂದು ಹೊಸ ಮೆಥಡ್ ಒಬ್ರು ಮೊನ್ನೆ ಯೂಟ್ಯೂಬ್ ಅಲ್ಲಿ ಬಿಟ್ಟಿದ್ದಾರೆ. ಏನಿಲ್ಲ, ನಾವು ಚಪಾತಿ ಹಿಟ್ಟು ಕಲ್ಸಿದಾಗೆ ಉಪ್ಪು ಹಾಕಿ ಕಲ್ಸಿದ್ರು, ಎಲ್ಲ ಹಬೆಲಿಟ್ಟು ಬೇಯಿಸಿದ್ರು, ಸರಿ ಬೆಂದು ಬಂದಿದೆ. ಅದೊಂದು ಈಸಿ ಮೆಥಡ್ ಅಂತ ಅನಿಸ್ತು. ಕೆಲವ್ರು ಕೈ ಆಗದೆ ಇರೋರೆಲ್ಲ ಪಾಪ ಕೈ ನೋವು ಇದ್ದವರೆಲ್ಲ ಆ ಥರ ಮೆಥಡ್ ಮಾಡ್ಕೊಳ್ಬೋದು. ಸೊ ನಾನು ನೋಡಿದ್ದೀನಿ ಅದನ್ನ, ಅದು ಟ್ರೈ ಮಾಡಲಿಲ್ಲ. ಇಲ್ಲ, ನನ್ನ ಫ್ರೆಂಡ್ ಒಬ್ರು ಹೇಳಿದ್ರು, ಅವರು ಸ್ವಲ್ಪ ಹೀಗೆ ಇದು ಪ್ರಾಬ್ಲಮ್, ಅದಕ್ಕೆ ಅವ್ರು ಹೇಳಿದ್ರು ಇದೊಂದು ಮೆಥಡ್ ತೋರಿಸಿ ತುಂಬಾ ಖುಷಿ ಆಯ್ತು ನನಗೆ ಅಂತ. ತುಂಬಾ ಸುಲಭದಲ್ಲಿ ಮಾಡಬಹುದು ಅಂತ ಹೇಳಿ. ಈಗ ಪರಿಮಳ ಬರ್ತಾ ಉಂಟು, ನಾವು ಆಫ್ ಮಾಡ್ಬೋದು, ಗ್ಯಾಸ್ ಆಫ್ ಮಾಡ್ಬೋದು. ಸೊ ಘಮ ಬರೋವರೆಗೂ ಇದನ್ನ ಹುರ್ಕೊಳ್ಬೇಕು, ಆಗ ಕ್ರಿಸ್ಪಿನೆಸ್ ಗೊತ್ತಾಗುತ್ತೆ ನಮಗೆ. ಈಗ ನೋಡಿ, ಇದರಲ್ಲಿ ನಾವು ಇದು ಬೆಲ್ಲ ಉಂಟಲ್ಲ, ಆರ್ಗ್ಯಾನಿಕ್ ಬೆಲ್ಲ ತಗೊಂಡಿದ್ದೀನಿ ನಾನು. ಇದೇ ಆಲ್ರೆಡಿ ಕ್ರಿಸ್ಟಲ್ಸ್ ಉಂಟು, ಇದನ್ನ ಇದಕ್ಕೆ ಹಾಕ್ಕೊಳ್ವಾ. ಅರ್ಧ ಕಪ್ ಬೆಲ್ಲ ತಗೊಂಡ್ರೆ ಸಾಕು. ಈಗ 1 ಕಪ್ ಗೋಧಿ ಹಿಟ್ಟು, ರಾಗಿ ಹಿಟ್ಟಿಗೆ ಅರ್ಧ ಕಪ್ನಷ್ಟು ಬೆಲ್ಲ. ಬೆಲ್ಲದ ಮೇಲೆ ಇದನ್ನ ಸುರಿಬೇಕು. ಆವಾಗ ಒಂಥರ ಏನು ಅದು ಲಡ್ಡು ಪ್ರಿಪೇರ್ ಮಾಡಿದ ಮೇಲೆ ಉಂಟಲ್ಲ, ಅದೊಂದು ಚೆನ್ನಾಗಿರುತ್ತೆ, ಕ್ರಂಚಿ ಕ್ರಂಚಿ ಸಿಗತ್ತೆ ನಮಗೆ. ಇದನ್ನು ಹೀಗೆ ಇಡುವ ಸ್ವಲ್ಪ ಹೊತ್ತು. ಹೌದು, ಅಂದ್ರೆ ಉಂಡೆ ಕಟ್ಟಷ್ಟು ತಣ್ಣಗಾಗ್ಬೇಕು, ಆಗತ್ತೆ ಬೇಗ, ಒಂದು 10 ನಿಮಿಷದೊಳಗೆ. ಅಂದ್ರೆ ಆ ಬಿಸಿಗೆ ಬೆಲ್ಲವೂ ಕೂಡ ಸ್ವಲ್ಪ ಕರಗುತ್ತೆ. ಹೌದು, ಮುಚ್ಚಿಡ್ಬೇಕು, ಹಾಗೆ ಇಟ್ಟರು ಸಾಕು. ಓಕೆ ಓಕೆ. ಸೊ ರಾಗಿಯಿಂದ ನೀವೀಗ ಲಡ್ಡು ಮಾಡ್ತಾ ಇದ್ದೀರಿ. ಈ ಒಂದು ಸಮ್ಮರ್ಗೆ ನೀವೇನಾದರೂ ಈ ಥರ ನಿಮಗೂ ಇರುತ್ತೆ ವೆಕೇಶನ್, ಹಾಗಾಗಿ ಏನಂತ ಎಲ್ಲ ಪ್ಲಾನ್ ಮಾಡ್ಕೊಂಡು ಇಟ್ಟಿದ್ದೀರಿ? ತುಂಬ ಕ್ಯಾಂಪ್ಗಳ ಕಾಲ್ ಬರ್ತಾ ಉಂಟು. ಹಾಗೆ ಮೊದಲು ನಾವೇ ಕಂಡಕ್ಟ್ ಮಾಡ್ತಾ ಇದ್ವಿ ಕ್ಯಾಂಪ್ ಸುರತ್ಕಲ್ಲಲ್ಲಿ, ಹಾಗೆ ತುಂಬ ಚೆನ್ನಾಗಿ ಆಗ್ತಾ ಇತ್ತು. ತುಂಬ ಒಂದು 30 ವರ್ಷದಿಂದ ನಾನು ಕ್ಯಾಂಪ್ ಕಂಡಕ್ಟ್ ಮಾಡ್ತಾ ಇದ್ದೀನಿ ಸುರತ್ಕಲ್ಲಲ್ಲಿ. ಮತ್ತೆಲ್ಲ ಸ್ವಲ್ಪ ತುಂಬ ಹೆಲ್ಪ್ ಎಲ್ಲ ಬೇಕಾಗ್ತದೆ, ರಿಸೋರ್ಸ್ ಪರ್ಸನ್ಸ್ ಬೇಕು.
ಅದಕ್ಕಿಂತ ಬೇರೆ ಕಡೆ ಹೋಗಿ ಬರೋದು ಒಳ್ಳೇದು ಅಂತ ಅನ್ಸುತ್ತೆ. ನೀವಾಗೆ ಕಂಡಕ್ಟ್ ಮಾಡೋ ಬದಲು ಬೇರೆ ಕಡೆ ನೀವು ರಿಸೋರ್ಸ್ ಪರ್ಸನ್ ಆಗಿ ಹೋಗಿರೋದೇ ಉತ್ತಮ. ಏನೆಲ್ಲ ಈ ಕ್ಯಾಂಪ್ಸ್ ಅಲ್ಲಿ ಹೇಳ್ಕೊಡ್ತೀವಿ ಆಕ್ಟಿವಿಟೀಸ್ ಹೇಳಿದ್ರೆ ನಾವು ಮೊದಲೆಲ್ಲ ತುಂಬಾ ಆಕ್ಟಿವಿಟೀಸ್ ಇತ್ತು. ಒಂದು 15 days 10 days ಹಾಗೆಲ್ಲ ಮಾಡ್ತಾ ಇದ್ವಿ. ಹಾಗೆಲ್ಲ ಉಂಟಲ್ಲ ಡೈಲಿ ಒಂದು 3 ಸೆಷನ್ ಮಕ್ಕಳಿಗೆ 3 ರಿಂದ 4 ಸೆಷನ್ ಇರ್ತಿತ್ತು. ಬೆಳಿಗ್ಗೆ ಎಲ್ಲ ಕ್ರಾಫ್ಟ್ ಎಲ್ಲ ಮಾಡ್ತಿದ್ರು ಮಕ್ಕಳು. ಮತ್ತೆ ಅದು ಉಳಿದಿದ್ದನ್ನು ಮತ್ತೆ ನಾವು ಊಟ ಎಲ್ಲ ಅವ್ರಿಗೆ ಪ್ರೊವೈಡ್ ಮಾಡ್ತಾ ಇದ್ವಿ. ಹೆಚ್ಚಿನ ಮಕ್ಕಳು ಊಟ ಮಾಡ್ಲಿಕ್ಕೆ ಬರ್ತಾ ಇದ್ರು. ಒಂದು ಸಾರು ಅನ್ನ ಮತ್ತೆ ಏನಾದ್ರು ಒಂದು ವೆಜಿಟಬಲ್ ಪಲ್ಯ ಹಾಗೆ ಮಾಡ್ತಾ ಇದ್ವಿ. ಈಗ ಇದು ತಣ್ಣಗಾಗಿದೆ, ಕಟ್ಟುವಷ್ಟು ಹದ ಬಂದಿದೆ. ಈ ಡ್ರೈ ಫ್ರೂಟ್ಸ್ ಎಲ್ಲ ಇದ್ರಲ್ಲಿ ಚೆನ್ನಾಗಿ ಬ್ಲೆಂಡ್ ಆಗಬೇಕು, ಒಂದೊಂದೇ ಕಡೆ ಸಿಗ್ಬಾರ್ದು. ಹಾಗೆ ಬೆಲ್ಲನು ಮಿಕ್ಸ್ ಆಗ್ಬೇಕು ಸರಿಯಾಗಿ. ಕೈಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಬೇಕು, ಮತ್ತೆ ಉಂಡೆ. ಆದಷ್ಟು ಸ್ವಲ್ಪ ಬೆಚ್ಚಗಿರುವಾಗಲೇ ಕಟ್ಟಕ್ಕೆ ಟ್ರೈ ಮಾಡಬೇಕು. ಇದೀಗ ಇದಕ್ಕೆ ದ್ರಾಕ್ಷಿ ಎಲ್ಲ ಹಾಕಿಲ್ಲ. ಇದು ಸಾಧಾರಣ ಎಷ್ಟು ದಿನ ಇಟ್ಕೊಳಕ್ಕಾಗುತ್ತೆ? ದ್ರಾಕ್ಷಿ ಹಾಕದೇ ಇದ್ರೆ 1 ತಿಂಗಳು ಇಡ್ಬೋದು. ಅಷ್ಟು ಇಡ್ಬೋದು. ತುಂಬ ತೀರ ಗಟ್ಟಿ ಅನ್ಸಲ್ವಾ? ಇಲ್ಲ ಇಲ್ಲ, ಗಟ್ಟಿ ಆಗೋದಿಲ್ಲ. ಅದ್ರಲ್ಲಿ ತುಪ್ಪ ಇದೆ ಅಲ್ಲ, ಅದ್ರಲ್ಲಿ ಗಟ್ಟಿ ಹಾರ್ಡ್ ಆಗ್ಲಿಕ್ಕೆ ಬಿಡಲ್ಲ. ಇಷ್ಟೇ ಸಾಫ್ಟ್ ಇರುತ್ತೆ. ಚೆನ್ನಾಗಿ ಏರ್ ಟೈಟ್ ಡಬ್ಬದಲ್ಲಿ ಇಟ್ಟರೆ ಉಂಟಲ್ಲ. ಯಾಕೆಂದ್ರೆ ಈ ಒಂದು ವೆಕೇಶನ್ ಟೈಮಲ್ಲಿ ಮನೆಗೆ ಬರುವಂತ ಅತಿಥಿಗಳು ಅಂದ್ರೆ ದೂರದಲ್ಲಿರುವವರು ಊರಿಗೆ ಬರುವಂತವರು. ಸೊ ಆಗ ಇದನ್ನೆಲ್ಲ ನಾವು ಮೊದಲೇ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ದಿನ ಅದೊಂದು ಒದ್ದಾಡೋ ಒಂದು ಕೆಲಸ ಬರೋದಿಲ್ಲ. ಸೆಕೆಗಾಲದಲ್ಲಿ ಹೆಚ್ಚಾಗಿ ಕಿಚನ್ಗೆ ಹೋಗಿ ಇರೋದಕ್ಕೂ ಕೂಡ ಇಷ್ಟ ಆಗಲ್ಲ. ಸೊ ಆದಷ್ಟು ಸುಲಭದಲ್ಲೂ ಆಗ್ಬೇಕು, ಮನೆಯಲ್ಲಿ ಖರ್ಚು ವೆಚ್ಚವೂ ಕೂಡ ನೋಡ್ಕೊಳ್ಬೇಕು. ಆಗ ಇದು ಮಾಡಿಟ್ರೆ ಉತ್ತಮ ಅಲ್ಲ? ಹೌದು. ಇದೇ ರೀತಿ ಗೋಧಿನೂ ಲಡ್ಡು ಮಾಡ್ಬೋದು. ಸೇಮ್ ಪ್ರೊಸೀಜರ್. ನಾವು ಇದಕ್ಕೆ ಎಂತ ಏಲಕ್ಕಿ ಲವಂಗ ಏನು ಹಾಕ್ಲಿಲ್ಲ, ಏನು ಬೇಕಾಗಲ್ಲ. ಅಂದ್ರೆ ಇದು ಇದ್ರದ್ದೇ ಫ್ಲೇವರ್ ಚೆನ್ನಾಗಿರುತ್ತೆ, ಹಾಗೆ ಮಿಕ್ಸ್ ಮಾಡಲಿಲ್ಲ. ಈಗ ರಾಗಿ ಪುಡಿ ಹಾಕಿದ್ದೀರಿ. ರಾಗಿ ಪುಡಿಯನ್ನ ಜರಡಿ ಹಿಡಿದು ಮಾಡಿದ್ದೀರಾ ಅಥವಾ ಹಾಗೆ ಫೈನ್ ಪೌಡರ್? ಫೈನ್ ಪೌಡರ್ ಇದ್ದದನ್ನೇ ಹಾಕೊಳ್ಳೋದು. ಹಾಗೇನಾದ್ರೂ ಹೊಟ್ಟಿದೆ ಅಂತ ಅನ್ಸಿದ್ರೆ ಬೇಕಾದ್ರೆ ಜರಡಿ ಹಿಡಿದು ಹಾಕೊಳ್ಬಹುದು. ಅದು ಬೆಟರ್ ಜರಡಿ ಹಿಡಿದ್ರೆ. ಇದರಲ್ಲಿ ಪಸೆ ಇರೋದ್ರಿಂದ ತಿನ್ನುವಾಗ ಒಂದ್ ಸ್ವಲ್ಪ ಇದೆ ಏರ್ತದ ನೋಡಿ. ಹೌದು, ಆಗ ಚಾನ್ಸ್ ಇರತ್ತೆ ಹೊಟ್ಟಿದ್ರೆ. ಈಗ ಇದೆಲ್ಲ ಕಟ್ಟಿ ಆಯ್ತು, ಸರ್ವ್ ಮಾಡೋದು. ಇನ್ನು ರೆಡಿ. ಸೊ ರಾಗಿ ಲಡ್ಡು ರೆಡಿ. ರಾಗಿ ಲಡ್ಡು ರೆಡಿ ಟು ಟೇಸ್ಟ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಒಳ್ಳೆ ಪಿರಾಮಿಡ್ ಮಾಡಿ ಕೊಟ್ಟಿದ್ದೀರಿ. ಥ್ಯಾಂಕ್ ಯು. ರಾಗಿ ಲಡ್ಡು ತಯಾರಾಗಿದೆ. ಈ ಸೆಕೆಗಾಲಕ್ಕೆ ಉತ್ತಮ. ರಾಗಿಯಿಂದ ಏನೇ ತಯಾರಿಸಿ ದೇಹಕ್ಕೆ ತುಂಬ ಉತ್ತಮ ಈ ಒಂದು ಸೆಕೆಗಾಲಕ್ಕೆ. ಹಾಗಾಗಿ ರಾಗಿ ಲಡ್ಡು ನಾವು ಮೊದಲೇ ತಯಾರಿ ಮಾಡಿ ಇಟ್ಕೊಂಡ್ರೆ ಹೇಗೆ? ಅದಕ್ಕೋಸ್ಕರ ಇದನ್ನು ಹೇಗೆ ಮಾಡೋದು ಮತ್ತೊಮ್ಮೆ ನೋಡಿ. ರಾಗಿ ಲಡ್ಡು ತಯಾರಿಸುವ ವಿಧಾನ: ಮೊದಲಿಗೆ ಸ್ವಲ್ಪ ತುಪ್ಪವನ್ನು ಬಿಸಿ ಮಾಡಿಕೊಂಡು ಗೋಡಂಬಿ ಕೊಬ್ಬರಿ ಚೂರುಗಳನ್ನು ಪ್ರತ್ಯೇಕವಾಗಿ ಹುರಿದಿಟ್ಟುಕೊಳ್ಳಿ. ನಂತರ ರಾಗಿ ಹಿಟ್ಟನ್ನು ಘಮ ಬರುವವರೆಗೂ ಹುರಿದಿಟ್ಟುಕೊಳ್ಳಿ. ಆ ನಂತರ ರಾಗಿಯ ಅರ್ಧದಷ್ಟು ಬೆಲ್ಲದ ಪುಡಿಗೆ ಹುರಿದಿಟ್ಟ ರಾಗಿ ಹಿಟ್ಟನ್ನು ಸೇರಿಸಿ 1-2 ನಿಮಿಷ ನೆನೆಯಲು ಇಡಿ. ಬಳಿಕ ಎಲ್ಲವನ್ನು ಚೆನ್ನಾಗಿ ಬೆರೆಸಿಕೊಂಡು ಉಂಡೆ ಕಟ್ಟಿಕೊಳ್ಳಿ. ಈಗ ತಂಪಾದ ಆರೋಗ್ಯಕರ ರಾಗಿ ಲಡ್ಡು ಸವಿಯಲು ಸಿದ್ಧ. ರಾಗಿ ಲಡ್ಡು ಏನೋ ತಯಾರಾಯಿತು. ತಂಪಾಗಿರುವಂಥ ರಾಗಿ ಲಡ್ಡು. ಇನ್ನು ತಂಪಾಗಿರುವಂಥ ಪಾನೀಯ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾವ ಪಾನೀಯ ಅದು ಕೂಡ ನೋಡಬೇಕು ಒಂದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ
Aruna Masala, taste and trust since 1980. Postman Tur Dal, Calcibrite toothpaste and toothbrushes, Lovemark Beauty Soap, Satyanath Stores, McCoy Home Appliances, Vismaya Water Park, Kannuru, ಹಾಗೆಯೇ ನಾರನ್ಸ್ our daily bread and our daily food. ಸಿಹಿಯಾದಂತಹ ದೇಹಕ್ಕೆ ತಂಪಾಗಿರುವಂತಹ ರಾಗಿ ಲಡ್ಡು ತಯಾರಾಯಿತು. ಈಗ ಹಾಗೆ ನಮ್ಮ ಬಾಯಿಗೂ ಕೂಡ ತಂಪಾಗಿಸುವಂಥದ್ದು ಯಾವ ಪಾನೀಯ ಹೇಳ್ಕೊಡ್ತಾರೆ ಬನ್ನಿ ಕೇಳೋಣ. ಮೇಡಮ್, ಈಗ ಯಾವ ಇದು ಡ್ರಿಂಕ್ ಆ್ಯಕ್ಚುಲಿ ನೆಲ್ಲಿಕಾಯಿದು ಜ್ಯೂಸ್ ಮಾಡುವ. ನೆಲ್ಲಿಕಾಯಿ ಆಮ್ಲ, ಆಗಲೇ ಹೇಳಿದ್ರಿ ಆಮ್ಲ ಜ್ಯೂಸ್ ಅಂತೇಳಿ. ಸೂಪರ್. ಆಮ್ಲ ಆ್ಯಕ್ಚುಲಿ ಎರಡು ಬಗೆದು ಬರುತ್ತೆ, ಒಂದು ಬೆಟ್ಟದ ನೆಲ್ಲಿಕಾಯಿ, ಇನ್ನೊಂದು ಬಾಂಬೆ ನೆಲ್ಲಿಕಾಯಿ ಏನು ಹೇಳ್ತಾರೆ, ಕಿರು ನೆಲ್ಲಿಕಾಯಿ ಅಂತ ಹೇಳ್ತಾರೆ. ಕಿರು ನೆಲ್ಲಿಕಾಯಿ. ಸೊ ಅದಂತೂ ಇದೆಲ್ಲ ನೀವು ಹಾಗೆ ಉಪ್ಪು ಖಾರ ಹಾಕಿ ತಿಂತಾ ಇದ್ರಂತೂ ಮಜಾನೇ ಬೇರೆ. ಸೊ ನನಗಂತೂ ತುಂಬ ಇಷ್ಟ. ಸೊ ಸಿಕ್ಕಿದ್ರೆ ತಂದುಕೊಡಿ. ಸೊ ಈಗ ಬೆಟ್ಟದ ನೆಲ್ಲಿಕಾಯಿ ಇಲ್ಲಿ ಬೆಳೆಯೋದಿಲ್ಲ ಅಲ್ವಾ, ಅದು ಇಲ್ಲಿ ಬೆಳೆಯೋದಿಲ್ಲ. ಇದು ನೋಡಿ ನೆಲ್ಲಿಕಾಯಿ ಹಸಿ ಉಂಟು, 5 ನೆಲ್ಲಿಕಾಯಿ ಬೇಯಿಸ್ಕೊಳ್ಬೇಕು. ಈ ಬೇಯಿಸಿದ ನಂತರ ನೋಡಿ ಹೀಗೆ ಸಾಫ್ಟ್ ಆಗ್ತದೆ ಅದು. ಸರಿ, ಇದು ಹಬೆಯಲ್ಲಿ ಬೇಯಿಸಿದ್ರೆ ನೀರು ಹಾಕಿದ್ರೆ ಹೇಗೆ? ಇದು ನಾವು ಕುಕ್ಕರ್ ಅಲ್ಲೇ ಬೇಯಿಸಬಹುದು. ಡೈರೆಕ್ಟ್ 1 ಕಪ್ ನೀರು ಹಾಕಿ ಇದು ಹಾಕಿ ಬೇಯಿಸಿ 1 ವಿಸಿಲ್ ತೆಗೆದ್ರೆ ಸಾಕು. 1 ವಿಸಿಲ್ ಅಲ್ಲಿ ಬೇಯುತ್ತೆ. ಓಕೆ ಓಕೆ. ಸೊ ಅದಕ್ಕೆ ಏನು ಹಾಕ್ಬೇಕು ಅಂತ ಇಲ್ಲ, ಉಪ್ಪು ಅಥವಾ ಏನು ಹಾಕಿ ಬೇಯಿಸ್ಕೊಳ್ಬಹುದು. ಉಪ್ಪು ಹಾಕಿ ಬೇಯಿಸ್ಕೊಳ್ಬಹುದು. ಉಪ್ಪು ಹಾಕಿ ಬೇಯಿಸಿ. ಓಕೆ ಸರಿ. ಮತ್ತೆ ಅದು ಬೆಂದ ನಂತರ ಹೀಗೆ ಸಾಫ್ಟ್ ಆಗ್ತದಲ್ಲ, ಇದನ್ನೆಲ್ಲ ನಾವು ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕೊಳ್ಬೇಕು. ಓಕೆ. ಸೊ ಮಿಕ್ಸಿ ಜಾರ್ ಬೇಕಾ? ಹೌದು, ಸಾಕು ಅನ್ಸುತ್ತಲ್ಲ. ಸಾಕು ನೋಡಿ, ಅದೇ ತನ್ನಷ್ಟಕ್ಕೆ ಅದು ಗೆರೆ ಇರುತ್ತಲ್ಲ ಅದ್ರ ಮೇಲೆ, ಅಲ್ಲೇ ಓಪನ್ ಆಗಿಬಿಡತ್ತೆ ಅದು ಹೀಗೆ ಪ್ರೆಸ್ ಮಾಡಿದ್ರೆ. ಸಾಕು, ಏನು ಬೇಡ. ಹೌದು, ಅಷ್ಟು ಸಾಫ್ಟ್ ಆಗಿ ಬರುತ್ತೆ. ಕೈಯಲ್ಲೇ ಹಾಗೆ ಕೈಯಲ್ಲೇ. ಇದು 1 ವಿಸಲ್ಲೇ ಬಂದಿರುವಂತದ್ದಾ? ಬಂದಿರೋದು. ಮತ್ತೆ ಹಾಗೆ ಕೂಡಲೇ ಓಪನ್ ಮಾಡಬಾರ್ದು, ಸ್ವಲ್ಪ ತಣ್ಣಗಾಗೋವರೆಗೆ ವೆಯ್ಟ್ ಮಾಡ್ಬೇಕು. ಆಗ ಸರಿ ಅದೇ ಇದರಲ್ಲಿ ಮತ್ತೊಂದು ಸ್ವಲ್ಪ ಹಬೆಯಲ್ಲೇ ಬೇಯುತ್ತೆ. ಹೌದು, ಇದು ತುಂಬಾ ಒಳ್ಳೇದು, ಹೆಲ್ತಿ ಉಂಟಲ್ಲ. ಇದು 1 ನೆಲ್ಲಿಕಾಯಿ ನಾವು ತಿಂದ್ರೆ ಉಂಟಲ್ಲ 3 ಆರೆಂಜಿಗೆ ಸಮ ಅಂತ ಹೇಳ್ತಾರೆ. ಅಷ್ಟು ಸಿಟ್ರಿಕ್ ಆಸಿಡ್ ಇದೆ, ಸಿಟ್ರಸ್. ಮತ್ತೆ ಇದ್ರಲ್ಲಿ ಫೈಬರ್ ಇದೆ, ಮತ್ತೆ ರುಚಿ ಇಲ್ಲದವರಿಗೆ ಬಾಯಿ ರುಚಿ ಬರ್ತದೆ. ಹಾಗೆ ತುಂಬಾ ಇದುಂಟು ಇದರಲ್ಲಿ. ಈಗ ಫೈಬ್ರಸ್ ಅಂತ ನೀವು ಅದನ್ನ ಕಟ್ ಮಾಡುವಾಗಲೇ ಆ ಫೈಬರ್ಸ್ ಕಾಣಿಸ್ತಾ ಇದೆ. ಈಗ ನೋಡಿ, ಇದಕ್ಕೆ ಬೆಲ್ಲ ಹಾಕೊಳ್ಳುವ. ಇಷ್ಟು ಈಗ ಒಂದು 5 ನೆಲ್ಲಿಕಾಯಿಗೆ 5 ರಿಂದ 6 ಇದೆ. ಒಂದ್ ಸ್ವಲ್ಪ 5 ಸ್ಪೂನ್ ಅಷ್ಟು ಬೆಲ್ಲ ಹಾಕೊಳ್ಬಹುದು. ನಮ್ಗೆ ಸ್ವೀಟ್ ಎಷ್ಟು ಬೇಕಂತ ಹೇಳಿ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಬೇಕಾದ್ರೆ ನಾವೀಗ ಮಾಡ್ತಾ ಇರೋ ಮೆಥಡ್ ಉಂಟಲ್ಲ, ಆಂಪನ್ನ ಮಾಡ್ತೀವಲ್ಲ ಅದೇ ರೀತಿ ಇದು ಆಮ್ಲಪನ್ನ ಅಷ್ಟೇ. ಇದು ಸಕ್ಕರೆ ಹಾಕ್ತೀವಿ, ಅದನ್ನು ಹೀಗೆ ಬೇಯಿಸ್ಕೊಂಡು ಮಾಡೋದಲ್ಲ. ಮಾವಿನಕಾಯಿ ಸಾರಿ, ಹಾಗೆ ಈಗ ಅದನ್ನು ಬೇಯಿಸಿಯೇ ಮಾಡ್ಕೊಳ್ಳೋದಲ್ಲ, ಬೇಯಿಸಿನೇ ಮಾಡೋದು. ಅದಕ್ಕೆ ಸಕ್ಕರೆನೂ ಹಾಕ್ತಾರೆ, ಬೆಲ್ಲನೂ ಹಾಕ್ತಾರೆ. ಈಗ ನಾನಿಲ್ಲಿ ಬೆಲ್ಲ ತಗೊಂಡಿದ್ದೀನಿ. ಈಗ ನೀರು ಹಾಕ್ಬೇಕಾ? ನೀರು ಹಾಕಿ ಬ್ಲೆಂಡ್ ಮಾಡಿ. ನೋಡ್ಕೊಳ್ಳಿ, ನೀರೆಷ್ಟು ಸ್ವಲ್ಪ ಹಾಕಿ, ಅರ್ಧದಷ್ಟು ಹಾಕಿ ಸಾಕು. ಮತ್ತೆ ಹಾಕ್ಕೊಳ್ಳಿ ಸ್ವಲ್ಪ, ಸ್ವಲ್ಪ ಉಪ್ಪು ಹಾಕುವ. ಬೇಯಿಸುವಾಗಲೂ ಹಾಕಿದೆ, ಇನ್ನೊಂದು ಪಿಂಚ್ ಅಷ್ಟೇ, ಚಿಟಿಕೆ ಉಪ್ಪು ಸಾಕು ಅಷ್ಟೇ ಅಲ್ಲ. ಸೊ ಜ್ಯೂಸ್ ಅಂದ್ರೆ ನುಣ್ಣಗೆನೆ ರುಬ್ಕೊಳ್ಬೇಕು. ತುಂಬ ಚೆನ್ನಾಗಿ ಬಂದಿದೆ, ಬ್ಲೆಂಡ್ ಆಗಿದೆ. ಸೋಸ್ಬೇಕಂತ ಇಲ್ಲ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಸಾಕು. ನಾವೀಗ 5 ಅಷ್ಟೇ ನೆಲ್ಲಿಕಾಯಿ ಯೂಸ್ ಮಾಡಿದ್ದೀವಲ್ಲ, ಈಗಲೇ ಖರ್ಚಾಗಿ ಹೋಗುತ್ತೆ. ಇದನ್ನೇನು ಕುದಿಸ್ಬೇಕಂತ ಇಲ್ಲ. ನಾವು ಸ್ಟೋರ್ ಮಾಡೋದಾದ್ರೆ ಒಂದ್ಸಲ ಬಿಸಿ ಮಾಡಿ ತಣ್ಣಗೆ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು. ಪಲ್ಪ್ ಥರ ಮಾಡಿಟ್ಕೊಂಡ್ರೆ ಬೇಕಾದಾಗ ಸೊ ಅದಕ್ಕೆ ಅಷ್ಟೇ ಎಷ್ಟು ಬೇಕೋ ಅಷ್ಟನ್ನ ಸ್ಕ್ವಾಶ್ ತರ ನಾವು ಹಾಕೊಂಡು ಮತ್ತೆ ನೀರು ಬೆರೆಸ್ಕೊಳ್ಳೋದು. ನೀರು ಹಾಕೋದು. ಹೌದು, ಇದೀಗ ಬರೀ ನೀರಿಂದಲೇ ಯಾವಾಗ್ಲೂ ಮಾಡ್ಕೊಳ್ಳೋದಿದ್ಯಾ ಅಥವಾ ಹಾಲು ಕೂಡ ಹೊಡಿತದೆ? ಹಾಲು ಹುಳಿ ಇರತ್ತಲ್ಲ,
ಇದಕ್ಕೆ ಸ್ವಲ್ಪ ಇನ್ನು ನೀರು ಬೇಕು. ಓಕೆ. ತುಂಬಾ ನೀರು ಹಿಡಿಯುತ್ತೆ ಇದಕ್ಕೆ. ಯೂಶಲಿ ಈ ಬೆಟ್ಟದ ನೆಲ್ಲಿಕಾಯಿ ಸ್ವಲ್ಪ ಹುಳಿ, ಸಿಹಿ, ಎರಡೂ ಕಹಿ ಇರ್ತದೆ. ಎಲ್ಲವೂ ಕೂಡ ಬರುತ್ತೆ. ಹೌದು, ಅದಕ್ಕೆ ಎಷ್ಟೋ ಇದು ಟೇಸ್ಟ್ ಉಂಟು ಅಂತ ಹೇಳಿ ಆಯುರ್ವೇದದಲ್ಲಿ ಹೇಳ್ತಾರೆ. ಇಷ್ಟು ಬಗ್ಗೆ ಟೇಸ್ಟ್ ಕಹಿ ಸಾಕ ನೀರು ಸಾಕು ಸಾಕು. ಮತ್ತೆ ಇದು ನಮ್ಗೆ ಕುಡಿಯುವಾಗ ಒಂದ್ಸಲ ಕಹಿ ಅನ್ಸತ್ತೆ, ಆಮೇಲೆ ಸಿಹಿ ಹುಳಿ ಗೊತ್ತಾಗ್ತದೆ, ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟ ನಂತರ ಸಿಹಿ ತುಂಬಾ ಅನ್ಸತ್ತೆ. ಕುಡಿಯೋ ಫಸ್ಟಿಗೆ ಒಂದ್ಸಲ ಕಹಿ ಅಂತ ಅನ್ಸುತ್ತೆ. ಸೊ ಹಾಗಾದ್ರೆ ಫಸ್ಟ್ ಆ ಬಿಟರ್ನೆಸ್ ಬರುತ್ತೆ, ಆಮೇಲೆ ಹುಳಿ, ಸಾರ್ನೆಸ್, ಆಮೇಲೆ ಸ್ವೀಟ್, ಆಮೇಲೆ ಸ್ವೀಟ್ನೆಸ್ ಗೊತ್ತಾಗ್ತದೆ. ಇದಕ್ಕೆ ನೋಡಿ, ಈಗ ನಾವು ಸ್ವಲ್ಪ ಲೇಟೆಸ್ಟ್ ಆಗಿ ಇದಕ್ಕೆ ಸ್ವಲ್ಪ ಇದು ಹಾಕುವ, ಪನ್ನ ಮಾಡ್ತಿರೋದಲ್ವಾ, ಹಾಗೆ ಸ್ವಲ್ಪ ಜಲ್ಜೀರಾ ಪೌಡರ್ ಹಾಕುವ. ಇಲ್ಲದ್ರೆ ನಾವೇ ಮನೇಲಿ ಮಾಡ್ಕೊಳ್ಬಹುದು. ಪೆಪ್ಪರ್ ಮತ್ತೆ ಜೀರಾ ಮತ್ತೆ ಬಡೆ ಸೊಪ್ಪು ಅದನ್ನ ಫ್ರೈ ಮಾಡಿ ಪೌಡರ್ ಮಾಡ್ಕೊಳ್ಬಹುದು. ಇಲ್ಲಾದ್ರೆ ಇದು ಜಲ್ಜೀರಾ ಪೌಡರ್, ಸೋಂಫ ಮತ್ತೆ ಜೀರಿಗೆ ಬೇಕು. ಮತ್ತೆ ಇದು ಕೂಡ ಹಾಕ್ಬೇಕು ಇದಕ್ಕೆ, ಎಂತ ಕಾಲ ನಮಕ್. ಹಾಗೆ ನಮ್ಗೆ ಇದರಲ್ಲಿ ಜಲ್ಜೀರಾದಲ್ಲಿ ಎಲ್ಲ ಮಿಕ್ಸ್ ಆಗಿ ಬಂದಿರುತ್ತೆ, ಅದೊಂದು ಕಷ್ಟಪಡಬೇಕು ಅಂತ ಇಲ್ಲ. ಇದ್ರ ಟೇಸ್ಟ್ ಬೇರೆ ಆಗತ್ತೆ. ನಾವು ಬರೀ ಅದೇ ಮನೇಲಿ ಮಾಡಿದಂಟಲ್ಲ, ಅದೊಂಥರ ಇನ್ನೊಂದು ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಓಕೆ. ಸೊ ಇದು ರೆಡಿನಾ? ರೆಡಿ ಇದೆ. ಮಾತಾಡ್ತಾ ಮಾತಾಡ್ತಾ ಆರೋಗ್ಯಭರಿತವಾದಂತ ಜ್ಯೂಸ್ ರೆಡಿ ಆಗಿದೆ. ಸೊ ಇನ್ನು ಡೈರೆಕ್ಟ್ ಸರ್ವಿಂಗ್. ಸರಿ, ಎಸ್ ಮೇಡಮ್, ಸರ್ವ್. ಈಗ ಆಮ್ಲ ಜ್ಯೂಸ್ ರೆಡಿ. ಥ್ಯಾಂಕ್ ಯು. ಅದು ನಿಮಗೆ, ಬಟ್ ಇಲ್ಲಿ ಇಟ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಆರೋಗ್ಯಭರಿತವಾದಂಥ ಪಾನೀಯ. ಥ್ಯಾಂಕ್ ಯು. ಸಮರ್ ಸೀಸನ್ ಬಂತು ಅಂತ ಹೇಳಿದರೆ ಸಾಕು, ಹೆಚ್ಚಾಗಿ ಎಲ್ಲರೂ ಕೂಡ ಕೋಲ್ಡ್ ಆಗಿರುವಂಥ ಏರಿಯೇಟೆಡ್ ಡ್ರಿಂಕ್ಸ್ ಬೇಕು ಅಂತ ಆಪ್ಟ್ ಮಾಡ್ತಾರೆ. ಬಟ್ ಅದು ನಾವು ಒಮ್ಮೆ ಕುಡಿಯುವಾಗ ತಂಪು ಅನಿಸುತ್ತೆ, ಆಮೇಲೆ ಪದೇ 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 ಕುಡಿಸುತ್ತೆ. ಬಾಯಾರಿಕೆ ಹೋಗಬೇಕು ಅಂತ ಹೇಳಿದರೆ ಈಗಾಗಲೇ ಮೇಡಮ್ ಹೇಳಿದರು, ನೆಲ್ಲಿಕಾಯಿ, ಅದರಲ್ಲೂ ಕೂಡ ಬೆಟ್ಟದ ನೆಲ್ಲಿಕಾಯಿ ಒಂದು ಹಾಗೇ ತಿಂದರೂ ಕೂಡ ಸಾಕು ಅಂತೇಳಿ. ಆದರೆ ಅದಕ್ಕೆ ಇನ್ನೂ ಒಂದು ಗ್ರೇಟ್ ಸಲ್ಯೂಷನ್ ಅಂತ ಹೇಳಿದರೆ ಇದರ ಜ್ಯೂಸ್ ಕೂಡ ಮಾಡಿಕೊಟ್ಟಿದ್ದಾರೆ. ಇದನ್ನು ಕುಡಿದ್ರಂತೂ ಖಂಡಿತವಾಗ್ಲೂ ಬಾಯಾರಿಕೆಯನ್ನು ನಿವಾರಣೆ ಮಾಡ್ಕೊಳ್ಬೋದು. ಸೊ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಆಮ್ಲ ಅಥವಾ ಬೆಟ್ಟದ ನೆಲ್ಲಿಕಾಯಿಯ ಜ್ಯೂಸ್ ತಯಾರಿಸುವ ವಿಧಾನ. ಮೊದಲು 5 ರಿಂದ 6 ಬೆಟ್ಟದ ನೆಲ್ಲಿಕಾಯಿಯನ್ನು 1 ವಿಸಿಲ್ ಬರುವವರೆಗೂ ಬೇಯಿಸಿ. ತಣ್ಣಗಾದ ನಂತರ ಬೀಜವನ್ನು ಬೇರ್ಪಡಿಸಿ ರುಚಿಗೆ ಅನುಸಾರವಾಗಿ ಬೆಲ್ಲ, ಚಿಟಿಕೆ ಉಪ್ಪು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ಬೇಕಾಗುವಷ್ಟು ನೀರು, ಜಲ್ಜೀರಾ ಪುಡಿ ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಈಗ ಬೇಸಿಗೆಯ ಬೇಗೆಯನ್ನು ನೀಗಿಸಲು ತಂಪಾದ ಆಮ್ಲ ಅಥವಾ ಬೆಟ್ಟದ ನೆಲ್ಲಿಕಾಯಿಯ ಜ್ಯೂಸ್ ರೆಡಿ. ಸೊ ಎರಡು ಕೂಡ ತಂಪಾಗಿರುವಂಥದ್ದು. ಸೊ ಒಂದು ತಿನ್ನಲಿಕ್ಕೆ ಹೊಟ್ಟೆ ಗಟ್ಟಿನೂ ಮಾಡ್ಕೊಳ್ಬೋದು, ಇನ್ನೊಂದು ಕುಡಿಲಿಕ್ಕೆ. ಸೊ ಹಾಗಾದರೆ ಫಸ್ಟ್ ನಾವು ಈ ರಾಗಿ ಲಡ್ಡು ಟೇಸ್ಟ್ ನೋಡೋ. ಜ್ಯೂಸ್ ನೋಡುವ. ಇಲ್ದಿದ್ರೆ ಮತ್ತೆ ಸಪ್ಪೆ ಆಗ್ಬೋದು ಅಲ್ವಾ? ಕರೆಕ್ಟ್. ಎಸ್ ಮೇಡಮ್, ತಗೊಳ್ಳಿ. ಸೂಪರ್. ಒಳ್ಳೆ ಡಿಹೈಡ್ರೇಷನ್ಗೆ ತುಂಬ ಒಳ್ಳೇದು ಅಂತ ಬೇರೆ ಹೇಳಿದ್ರಿ. ಬೆಲ್ಲ ಹಾಕಿದ್ರಿಂದ ಕಲರ್ ಕೂಡ ಚೆನ್ನಾಗಿ ಬಂತು. ನೋಡೋದಕ್ಕೆ ಇದು ಆರೆಂಜ್ ಜ್ಯೂಸ್ ಅಂತ ಅನ್ಕೊಳ್ಬೇಕು ಅಲ್ಲ? ಕರೆಕ್ಟ್. ಫಸ್ಟ್ ಕಹಿ, ಮತ್ತೆ ಮಧ್ಯದಲ್ಲಿ ಹುಳಿ, ಕೊನೆಗೆ ಸಿಹಿ. ಸೊ ಸಿಹಿ ನಾವು ಬೆಲ್ಲ ಜಾಸ್ತಿ ಹಾಕಿದ್ರೆ ತುಂಬ ಸಿಹಿ ಅನ್ಸುತ್ತೆ. ಇದರ ಸಿಹಿ ಹದವಾಗಿದೆ. ಯಾಕೆ ಅಂತ ಹೇಳಿದ್ರೆ ಲೆಕ್ಕಕ್ಕಿಂತ ನಾವು ಬಾಯಾರಿಕೆ ಹೋಗ್ಬೇಕು ಅಂತೇಳಿ ತುಂಬಾ ಸಿಹಿ ಹಾಕಿದ್ರು ಕೂಡ ಅದು ಇನ್ನಷ್ಟು ಬಾಯಾರಿಕೆ ಆಗುತ್ತೆ. ಇದು ಕರೆಕ್ಟ್ ಆಗಿದೆ, ಎಷ್ಟು ಬೇಕೋ ಅಷ್ಟು. ಇದನ್ನ ಚಿಲ್ ಮಾಡಿ ಕೂಡ ಕುಡಿಬಹುದು. ತುಂಬ ಚೆನ್ನಾಗಿದೆ. ವೆರಿ ನೈಸ್. ಆ್ಯಕ್ಚುಲಿ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ. ಸೂಪರ್. ಇದು ತಗೊಳ್ಳಿ ಮೇಡಮ್. ಸೊ ನೀವು ಹೇಳ್ಕೊಡೋದ್ರಲ್ಲಿ ಯಾವಾಗಲೂ ಪ್ರತಿ ರೆಸಿಪಿಯಲ್ಲೂ ಕೂಡ ಹೆಲ್ತ್ ಬೆನಿಫಿಟ್ಸ್ ತುಂಬ ಇರುತ್ತೆ. ಹೌದು. ಒಂದು ಸರ್ಟನ್ ಏಜ್ ರೀಚ್ ಆದ ಕೂಡಲೇ ಅಂಥದ್ದೇ ಹುಡುಕ್ಬೇಕಾಗತ್ತೆ. ತುಂಬ ಚೆನ್ನಾಗಿದೆ, ಸಾಫ್ಟ್ ಆಗಿದೆ. ನಾನು ಅನ್ಕೊಂಡೆ ರಾಗಿ
ಅಂಟು ಅದು ಸ್ವಲ್ಪ ಅಂಟಂಟೆ ಇರುತ್ತೆ ಅಂತ ಆ ಎಲ್ಲ ಡೌಟ್ಸ್ ಕ್ಲಿಯರ್ ಆಯಿತು. ತುಂಬ ಒಂಥರ ನೀರೆಲ್ಲ ಹಾಕಿದ್ರೆ ನೀರು ಇಲ್ಲದಿದ್ರೆ ಈ ಥರ ಮಾಡಿಕೊಂಡ್ರೆ ಅದೇನೋ ಅಂಟು ಬರುತ್ತೆ ಅಂತ ಏನೂ ಇಲ್ಲ. ತುಂಬ ಚೆನ್ನಾಗಿದೆ, ವೆರಿ ನೈಸ್. ಸೊ ಇದನ್ನು ಈಗ ಇಷ್ಟೇ ಸಾಫ್ಟ್ ಇರುತ್ತಾ ಒಂದು ಎಷ್ಟು ದಿನ ಆದರೂ ಕೂಡ ಅಷ್ಟೇ ಇರುತ್ತೆ. ಮತ್ತು ಆ ಬೆಲ್ಲ ಇದೆಲ್ಲ ಅದು ಚೆನ್ನಾಗೊಂಥರ ಕ್ರಂಚಿನೆಸ್ ನಮಗೆ ಸಿಗ್ತಾ ಇರ್ತದೆ. ಮಧ್ಯದಲ್ಲಿ ಹಾಗೇನೆ ಈ ಗೋಡಂಬಿ ಎಲ್ಲ ಹಾಕಿದ್ರಿಂದ ಆ ಬೈಟ್ ಸಿಕ್ಕೋಕೆ ಖುಷಿ ಅನಿಸುತ್ತೆ. ಆ್ಯಕ್ಚುಲಿ ಎರಡು ಕೂಡ ಈ ಒಂದು ಸೀಸನ್ಗೆ ಬೇಕಾಗಿರುವಂಥದ್ದು ನೀವು ಹೇಳ್ಕೊಟ್ಟಿದ್ದೀರಿ. ಇದಂತೂ ಎಲ್ಲರೂ ಖಂಡಿತ ಟ್ರೈ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಬೆಟ್ಟದ ನೆಲ್ಲಿಕಾಯಿ ಸೀಸನ್ ಬೇರೆ, ಹಾಗೆ ತಿನ್ನೋ ಬದಲು ಈ ಥರ ಸ್ಕ್ವಾಶ್ ಮಾಡಿ ರೆಡಿ ಇಟ್ಕೊಂಡ್ರೆ ಜ್ಯೂಸ್ ಯಾವಾಗಲೂ ಮಾಡ್ಬೋದು. ಮಕ್ಕಳಿಗೂ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಯಾವಾಗಲೂ ಬರುವಾಗ ಹೆಲ್ದಿ ರೆಸಿಪೀಸ್ ನಮಗೆ ಹೇಳ್ಕೊಡ್ತೀರಿ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಈ ಸೀಸನ್ಗೆ ಬೇಕಾಗಿರುವಂಥ ಉತ್ತಮ ರೀತಿಯಾದಂಥ ಅಡುಗೆ ಹೇಳ್ಕೊಡೋದಕ್ಕೆ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ, ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ಅವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ವೆಲ್ಕಮ್. ಸಮರ್ ಸೀಸನ್ ಬಂತು ಅಂತ ಹೇಳಿದ್ರೆ ಎಷ್ಟು ನೀರು ಕುಡಿದ್ರೂ ಸಾಲದು, ಡಿಹೈಡ್ರೇಟ್ ಆಗ್ತಾನೆ ಇರುತ್ತೆ. ಉತ್ತಮವಾದಂಥ ಸೊಲ್ಯೂಷನ್ ಇಲ್ಲಿದೆ. ಇದನ್ನು ಸ್ಕ್ವಾಶ್ ಮಾಡಿ ಮನೆಯಲ್ಲಿ ರೆಡಿ ಇಟ್ಕೊಳ್ಬೋದು. ಸೊ ಬೇಕಾದಾಗ ಅಷ್ಟಷ್ಟೇ ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಕ್ವಾಶ್ ಆಗನ್ನ ಹಾಕ್ಕೊಂಡು ಈ ಒಂದು ಜ್ಯೂಸನ್ನು ಕೂಡ ತಯಾರಿಸ್ಕೊಳ್ಬೋದು. ಸೊ ಈ ಆಮ್ಲಾ ಜ್ಯೂಸ್ ನೀವು ಖಂಡಿತವಾಗ್ಲೂ ಟ್ರೈ ಮಾಡ್ತೀರಿ ಅಂತ ನನಗೆ ಗೊತ್ತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್ ಆ ಡೈಲಿ ಬ್ರೆಡ್ ಆ ಡೈಲಿ ಫುಡ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.